ನಮಸ್ಕಾರ. ಏನ್ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಏನೋಪಯ ಡಿಮ್ ಟು ಬಿ ಯೂನಿವರ್ಸಿಟಿ ಅರ್ಪಿಸುವ ಏನೋಪಯ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಏನ್ ಆರೋಗ್ಯ ಕಾರ್ಯಕ್ರಮ. ಈ ದಿವಸ ನಮ್ಮ ಜೊತೆಗೆ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಅನಂತಪ್ರಸಾದ್ ರಾವ್ HT ಅವರಿದ್ದಾರೆ. ಅವರನ್ನು ನಾನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ತಿದ್ದೇನೆ. ಡಾಕ್ಟರ್, ನಿಮಗೆ ಪ್ರೀತಿಯಿಂದ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಎಸ್ ಡಾಕ್ಟರ್ ಅನಂತಪ್ರಸಾದ್ ರಾವ್ HT ಇವರು ಈ ಒಂದು ಏನೋಪಯ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಅಲ್ಲಿ ಏನು ಡಿಪಾರ್ಟ್ಮೆಂಟ್ ಆಫ್ ಪೇಯ್ನ್ ಆ್ಯಂಡ್ ಪ್ಯಾಲಿಯೇಟಿವ್ ಕೇರ್, ನೋವು ಮತ್ತು ಉಪಶಮನ ಈ ಒಂದು ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ. ಇವತ್ತು ನಾವು ಮಾತನಾಡ್ತಿರುವ ವಿಚಾರ ಏನಂತ ಹೇಳಿದ್ರೆ ನೋವಿನ ಬಗ್ಗೆ ಕೂಡ, ಅದರಲ್ಲಿ ಕೂಡ ಮುಖ್ಯವಾಗಿ ಏನು ಪೇಯ್ನ್ ಬಗ್ಗೆ ಮಾತಾಡ್ತೇವೆ. ಅದರಲ್ಲಿ ಕೂಡ ಭಾರಿ ಮುಖ್ಯವಾಗಿ ಇಂಟರ್ವೆನ್ಷನಲ್ ಪೇಯ್ನ್ ಮ್ಯಾನೇಜ್ಮೆಂಟ್. ತುಂಬ ಒಂದು ಕುತೂಹಲಕಾರಿಯಾದಂಥ ವಿಚಾರ ಮತ್ತು ಸಾರ್ವಜನಿಕರೆಲ್ಲರೂ ತಿಳಿದುಕೊಳ್ಳಬೇಕಾದ ವಿಚಾರ. ನೋವನ್ನು ಅತ್ಯಂತ ಸುದೀರ್ಘ ಕಾಲದಿಂದ ನೋವು ಇರ್ಬೋದು ಅಥವಾ ಆಯಾಯ ಸಂದರ್ಭದಲ್ಲಿ ಉಂಟಾಗಿರೋ ನೋವನ್ನು ಇರ್ಬೋದು, ಅದನ್ನು ಅತ್ಯಂತ ಒಂದು ಸಕಾಲಿಕವಾಗಿ ಯಾವ ರೀತಿ ಚಿಕಿತ್ಸೆ ಕೊಡಲಾಗುತ್ತೆ ಅನ್ನೋ ಬಗ್ಗೆ ಇವತ್ತು ನೋವಿನ ವಿಚಾರವಾಗಿ ಈ ಸಂದರ್ಭದಲ್ಲಿ ಡಾಕ್ಟರ್ ಅನಂತಪ್ರಸಾದ್ ಅವರು ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಇದ್ದಾರೆ. ಡಾಕ್ಟರ್, ನಾನು ಈ ಒಂದು ಮಾತುಕತೆಯನ್ನು ಆರಂಭಿಸುವ ಸಂದರ್ಭದಲ್ಲಿ ನಿಮ್ಮ ಹತ್ರ ಕೇಳುವಂಥದ್ದು, ಪೇಯ್ನ್, ನೋವು ಅಂದರೆ ಏನು ಅಂತ ನಿಮ್ಮ ಏನು ಮೆಡಿಕಲ್ ಟರ್ಮ್ನಲ್ಲಿ ಅಥವಾ ವೈದ್ಯಕೀಯ ಒಂದು ಪರಿಭಾಷೆಯಲ್ಲಿ ಯಾವ ರೀತಿ ನೋವನ್ನು ನೀವು ವಿಶ್ಲೇಷಣೆ ಮಾಡ್ತೀರಿ? ನೋಡಿ, ನೋವೆಂದರೆ ಯಾವುದೇ ಒಂದು ಅಹಿತಕರವಾದಂಥದ್ದೊಂದು ಭಾವನೆ, ಫೀಲಿಂಗ್ ದೇಹ ಒಳಗಾದಾಗ ಅದು ಯಾವುದೇ ಕಾರಣದಿಂದ ಬಂದಿರಬಹುದು, ಕಾಯಿಲೆಯಿಂದ ಬಂದಿರಬಹುದು, ಕಾಯಿಲೆ ಇಲ್ಲದೆ ಬಂದಿರಬಹುದು. ಬಟ್ ಈ ಅಹಿತಕರವಾದ ಭಾವನೆಯನ್ನು ನಾವು ಪೇಯ್ನ್ ಅಂತ ಅಂತೀವಿ. ಸೊ ಈಗ ನಾವು ಮಾತನಾಡ್ತಾ ಇರುವಂತ ವಿಚಾರ ಇಂಟರ್ವೆನ್ಷನಲ್ ಪೇಯ್ನ್ ಮ್ಯಾನೇಜ್ಮೆಂಟ್. ಎಸ್, ಇದು ಏನು ಇದರ ವಿಚಾರ ಏನು, ಈ ವಿಚಾರವಾಗಿ ಸ್ವಲ್ಪ ಹೇಳೋದಾದ್ರೆ? ನೋಡಿ, ಇಂಟರ್ವೆನ್ಷನಲ್ ಪೇಯ್ನ್ ಮ್ಯಾನೇಜ್ಮೆಂಟ್ ಹೇಳಿದ್ರೆ ಇದೊಂದು ಹೊಸತ್ತು ನಮ್ಮ ಮೆಡಿಕಲ್ ಫೀಲ್ಡ್ ಅಲ್ಲಿ ಬಂದದೊಂದು ಹೊಸತ್ತೊಂದು ಬ್ರಾಂಚ್ ಇದು. ಇದರಲ್ಲಿ ಏನಾಗ್ತಿದೆ ಹೇಳಿದ್ರೆ, ಏನ್ ಮಾಡ್ತೇವೆ ಹೇಳಿದ್ರೆ, ನಾವು ಯಾವಾಗ ಒಂದು ರೋಗಿಗೆ ಇಲ್ಲದ್ರೆ ಕಾಯಿಲೆ ಇದ್ದವನಿಗೆ ಇಲ್ಲದ್ರೆ ನೋವಿದ್ದವನಿಗೆ ಮೆಡಿಸಿನ್ಸ್ ಗುಳಿಗೆಗಳಲ್ಲಿ ಅವರಿಗೆ ರಿಲೀಫ್ ಸಿಕ್ಕುದಿಲ್ಲ, ಹಾಗೂ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ಅಷ್ಟು ದೊಡ್ಡ ಕಾಯಿಲೆ ಅಲ್ಲ, ಆರ್ ಅದರಿಂದ ಮಾಡಿ ರಿಲೀಫ್ ಸಿಕ್ಕುದಿಲ್ಲ. ಸೊ ಅದರ ಮಧ್ಯದಲ್ಲಿ ಮುಂಚೆ ಒಂದು ಗೋಳೆ, ಲ್ಯಾಕ್ಯೂನೆ ಅಂತ ಇರ್ತಿತ್ತು. ಸೊ ಈ ಇಂಟರ್ವೆನ್ಷನಲ್ ಪೇಯ್ನ್ ಮ್ಯಾನೇಜ್ಮೆಂಟ್ ಏನ್ ಹೇಳಿದ್ರೆ ಅದರ ನಡುವಲ್ಲಿ ಒಂದು ಬ್ರಿಡ್ಜ್. ಅಂದ್ರೆ ಒಂದು ಕಡೆ ಮಾಮೂಲಿ ನೀವು ಕೊಡುವಂತ ಔಷಧಿ ಕೂಡ ಅಲ್ಲ, ಇನ್ನೊಂದು ಕಡೆ ಸರ್ಜರಿ ಕೂಡ ಅಲ್ಲ. ಹೌದು. ಇದ್ರಲ್ಲಿ ನಾವ್ ಏನ್ ಮಾಡ್ತೇವೆ ಹೇಳಿದ್ರೆ, ಈ ಯಾವುದೇ ಒಂದು ನೋವು ದೇಹಕ್ಕೆ ನೋವು ಅಂತ ಅನಿಸ್ಬೇಕು ಹೇಳಿದ್ರೆ ಈ ನರಗಳ ಮುಖಾಂತರ ಅದು ಮೆದುಳಿಗೆ ಹೋಗಿ ಅಲ್ಲಿ ಪ್ರೊಸೆಸ್ ಆಗಿ ಪೇಯ್ನ್ ಅಂತ ಫೀಲಿಂಗ್ ಬರಬೇಕು. ಸೊ ನಾವಿಲ್ಲಿ ಏನ್ ಮಾಡ್ತೇವೆ ಹೇಳಿದ್ರೆ, ಕೆಲವು ಈ ಯಂತ್ರಗಳನ್ನು ಬಯಸಿ, ಯಂತ್ರ ಹೇಳಿದ್ರೆ ಒಂದು ಎಕ್ಸ್ರೇ ಮೆಷಿನ್ ಆಗ್ಬೋದು, ಒಂದು ಅಲ್ಟ್ರಾಸೌಂಡ್ ಮೆಷಿನ್ ಆಗ್ಬೋದು, ಬರೀ ಸೂಜಿಯ ಮುಖಾಂತರ ಆ ನರಕ್ಕೆ ಹೋಗಿ ಅಲ್ಲಿ ಒಂದು ಕೆಮಿಕಲ್ ಇಲ್ಲದಿದ್ರೆ, ಮೆಡಿಸಿನ್ ಇಲ್ಲದಿದ್ರೆ ಒಂದು ಚಿಕ್ಕ ಎಲೆಕ್ಟ್ರಿಕ್ ಕರೆಂಟ್ ಇಟ್ಟು ಆ ನರಗಳನ್ನು ಡಿಸ್ಕನೆಕ್ಟ್ ಮಾಡುವ ಮೂಲಕ ನೋವನ್ನು ನಾವು ನಿವಾರಿಸುವಂತದೊಂದು ಹೊಸ ಫೀಲ್ಡ್ ಇದು ಇಂಟರ್ವೆನ್ಷನಲ್ ಪೇಯ್ನ್ ಮ್ಯಾನೇಜ್ಮೆಂಟ್. ಇಂಟರ್ವೆನ್ಷನಲ್ ಪೇಯ್ನ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ನೀವು ಹೇಳೋ ಪ್ರಕಾರ ಆ ನರವನ್ನು ಡಿಸ್ಕನೆಕ್ಟ್ ಮಾಡುದು. ಸೊ ಇದರಲ್ಲಿ ಕೇಳಲಿಕ್ಕೆ ನಿಮ್ಗೆ ದೊಡ್ಡದಂತ ಅನಿಸಬಹುದು, ಆದ್ರೆ ಬದಿ ಚಿಕ್ಕದೊಂದು ತುಂಬಾ ಸೂಕ್ಷ್ಮವಾದಂತ ಕೆಲಸ. ನಿಮ್ಗೆ ಉದಾಹರಣೆ ಕೊಡ್ಬೇಕು ಹೇಳಿದ್ರೆ, ನೀವು ಸಿನಿಮಾದಲ್ಲಿ ಎಲ್ಲ ನೋಡಿರ್ಬೋದು, ಈಗ ಎಲ್ಲಿಯಾದ್ರೂ ಒಂದು ಬಾಂಬ್ ಸಿಗ್ತದೆ, ಆ ಬಾಂಬ್ ಅನ್ನು ಡಿಸ್ಕನೆಕ್ಟ್ ಮಾಡಬೇಕು. ಸೊ ಒಂದು ಸೂಕ್ಷ್ಮವಾದವರು ಬಾಂಬ್ ಸ್ಕ್ವಾಡಿನವರು ಬರ್ತಾರೆ, 8-10 ವೈರಲ್ಲಿ ಒಂದು ವೈರ್ ಅನ್ನು ಡಿಸ್ಕನೆಕ್ಟ್ ಮಾಡ್ತಾರೆ, ಆಗ ಬಾಂಬ್ ಡಿಫ್ಯೂಸ್ ಆಗುತ್ತೆ. ಸೊ ಅದೇ ತರ ಇದು ನಮ್ದು ಇಂಟರ್ವೆನ್ಷನಲ್ ಪೇಯ್ನ್ ಮ್ಯಾನೇಜ್ಮೆಂಟ್. ನಮ್ಮ ದೇಹ ಅನ್ನೋದು ಕೂಡ ಒಂದು ಹೌದು. ಸೊ ಇದರಲ್ಲಿ ನಾವು ಬರೀ ಸೆನ್ಸರಿ ಫೈಬರ್, ಸ್ಪರ್ಶಕ್ಕೆ ಸಂಬಂಧಪಟ್ಟದ್ದು ಮಾತ್ರ ನರವನ್ನು ನಾವು ಡಿಸ್ಕನೆಕ್ಟ್ ಮಾಡುದು. ಸೊ ಯಾವುದೇ ತರಕ್ಕೆ ದೇಹಕ್ಕೆ ಒಂದು ಹಾನಿ ಆಗುವಂತದ್ದು ಒಂದು ಸಾಧ್ಯತೆಗಳು ಬಹಳ ಕಮ್ಮಿ. ಸೊ ದಿಸ್ ಇಸ್ ಇಂಟರ್ವೆನ್ಷನಲ್ ಪೇಯ್ನ್ ಮ್ಯಾನೇಜ್ಮೆಂಟ್. ಸಾಮಾನ್ಯ ಯಾವ ತರದ ನೋವು ಅಥವಾ ಯಾವ ತರದ ಕಾಯಿಲೆಯವರಿಗೆ ಇದರಿಂದ ಗುಣಪಡಿಸಲಿಕ್ಕಾಗುತ್ತೆ? ನೋಡಿ, ಇದರಲ್ಲಿ ಹಲವಾರು ಈ ಬ್ರಾಕೆಟ್ ಅಲ್ಲಿ ನೋಡ್ಲಿಕ್ಕೆ ಹೋದ್ರೆ ಹಲವಾರು ಜನರು ಬರ್ತಾರೆ. ಈಗ ನಾನು ನಮ್ಗೆ ಬಂದ ಒಂದು ಉದಾಹರಣೆಗಳನ್ನು ಹೇಳ್ಬೇಕಾದ್ರೆ, ಕೆಲವರು ಮಾತ್ರೆಗಳು ತೆಕೊಂಡು ಡಾಕ್ಟ್ರೆ ನಂಗೆ ಮಾತ್ರೆ ತೆಕೊಂಡು ಸಾಕಾಗಿದೆ, ನಂಗೆ ಇನ್ನು ಮಾತ್ರೆಯ ಸಹವಾಸ ಬೇಡ. ಸೆಕೆಂಡ್, ಮಾತ್ರೆ ತಕೊಂಡ್ರೆ ಒಳ್ಳೇದಾಗ್ತದೆ ಡಾಕ್ಟ್ರೆ, ಆದ್ರೆ ನಂಗೆ ಸೈಡ್ ಎಫೆಕ್ಟ್ಸ್ ಬಹಳ ಜಾಸ್ತಿ ಆಗ್ತದೆ, ಬಾಡಿ ಹೀಟ್ ಆಗತ್ತೆ, ವಾಂತಿ ಬರುತ್ತೆ, ಗ್ಯಾಸ್ಟ್ರಿಕ್ ಆಗತ್ತೆ ಅಂತವ್ರು. ಮೂರನೆಯದು, ನಂಗೆ ಈ ಔಷಧಿ ತಕೊಂಡ್ರೆ ಒಳ್ಳೇದಾಗ್ತದೆ, ಆದ್ರೆ ಬೇಕಿದ್ದಷ್ಟು ನನಗೆ ರಿಲೀಫ್ ಸಿಕ್ಕುದಿಲ್ಲ, ಆದ್ರೆ ನಂಗೆ ಬೇರೆಯವರು ಹೇಳಿದರೆ ಇದಕ್ಕೆ ಶಸ್ತ್ರಚಿಕಿತ್ಸೆ ಮಾಡಬೇಕು, ಆದ್ರೆ ಶಸ್ತ್ರಚಿಕಿತ್ಸೆ ಮಾಡ್ಲಿಕ್ಕೆ ಅಷ್ಟು ದೊಡ್ಡದು ಕಾಯಿಲೆ ಅಲ್ಲ ಇದು. ಸೊ ಅದರ ಮಧ್ಯದಲ್ಲಿ ಬರುವ ಬ್ರಾಕೆಟ್ ಅಲ್ಲಿ ಇರುವವರು. ನಾಲ್ಕನೇವರು, ಈಗ
ಸರ್ಜರಿ ಬೇಕು ಅವರಿಗೆ, ಆದ್ರೆ ದೇ ಆರ್ ಅನ್ಫಿಟ್ ಫಾರ್ ಸರ್ಜರಿ. ಒಂದ ಕಿಡ್ನಿ ಫೇಲ್ ಆಗಿದೆ, ಒಂದ ಲಿವರ್ ಫೇಲಿಯರ್ ಉಂಟು, ಒಂದ ಹಾರ್ಟ್ ಪ್ರಾಬ್ಲಮ್ ಉಂಟು. ಸೊ ಅವರಿಗೆ ಈ ಸರ್ಜರಿ ತಗೊಳ್ಳಿಕ್ಕೆ ತಾಕತ್ತಿಲ್ಲ ದೇಹಕ್ಕೆ, ಯಾಕಂದ್ರೆ ದ ಬಾಡಿ ಹ್ಯಾಸ್ ಬಿನ್ ಈಗ ಫೇಲ್ ಆಗಿದೆ. ಐದನೇದು, ಅವರಿಗೆ ಒಂದು ಎಮರ್ಜೆನ್ಸಿ ಆಗಿ ಅವರಿಗೆ ಒಂದು ರಿಲೀಫ್ ಬೇಕು. ಈಗ 1 ತಿಂಗಳಲ್ಲಿ ಮಗನ ಮದುವೆ ಉಂಟು, ಮಗಳ ಮದುವೆ ಉಂಟು, ಅದರ ಮಧ್ಯದಲ್ಲಿ ನಿಮ್ಮ ಹತ್ರ ಬಂದಿರ್ತಾರೆ. ಹೌದು, ಆಪರೇಷನ್ ಎಲ್ಲ ಆಗಿ ಹೋಗ್ಬೇಕಾದ್ರೆ ರಿಕವರಿಗೆ ಟೈಮ್ ಬೇಕಾಗತ್ತೆ. ಸೊ ಇವರಿಗೆ ಒಂದು ಸಾಧಾರಣ ಒಂದು 10 ದಿವಸದಲ್ಲಿ ಕೆಲಸ ಸ್ಟಾರ್ಟ್ ಆಗ್ಬೇಕು, ಅದ್ರ ಮಧ್ಯದಲ್ಲಿ ಇವರಿಗೆ ರಿಲೀಫ್ ಸಿಕ್ಬೇಕು ಅಂತವ್ರು. ನೆಕ್ಸ್ಟ್, ಈಗ ಮಾಡಿಸ್ಬೇಕು ಹೇಳಿ ಆಸೆ ಉಂಟು, ಆದ್ರೆ ಮನೆಯವರು ಮಕ್ಕಳೆಲ್ಲ ಹೊರಗಿದ್ದಾರೆ, ಸೊ ಅವರಿಗೆ ಹೆಲ್ಪಿಗೆ ಯಾರಿಲ್ಲ. ಸೊ ಅಷ್ಟವರೆಗೆ ಒಂದು ತಾತ್ಕಾಲಿಕವಾಗಿ ಒಂದು ರಿಲೀಫ್ ಬೇಕು. ಇನ್ನೊಂದು ವೆರೈಟಿ ಹೇಳಿದ್ರೆ, ಹೂ ವಾಂಟ್ ಅ ಗುಡ್ ಕ್ವಾಲಿಟಿ ಆಫ್ ಲೈಫ್. ನನಗೆ ಬದುಕುವಷ್ಟು ಸಮಯ ಎಂತ ಆಗ್ತದೆ ಗೊತ್ತಿಲ್ಲ, ಚೆನ್ನಾಗಿ ಬದುಕಬೇಕು ನಂಗೆ. ಸೊ ವಾಟ್ ಎವರ್ ನೀವೇನ್ ಮಾಡುದಾದ್ರೆ ಮಾಡಿ, ಒಟ್ಟು ನಂಗೆ ರಿಸ್ಕ್ ಇರಬಾರ್ದು, ಆದ್ರೆ ಚೆನ್ನಾಗಿ ಆಗ್ಬೇಕು. ಮತ್ತೆ ಲಾಸ್ಟ್ ವೆರೈಟಿ ಹೇಳಿದ್ರೆ, ಈಗ ಒಂದು ಮಾಡ್ಬೇಕು, ಒಂದು ಶಸ್ತ್ರಚಿಕಿತ್ಸೆ ಮಾಡ್ಬೇಕು, ಸ್ವಲ್ಪ ಫೈನಾನ್ಸಸ್ ಮನೆಯಲ್ಲಿ ಎಲ್ಲ ಇದೆಲ್ಲ ರೆಡಿ ಮಾಡ್ಬೇಕು, ಅದಕ್ಕೆ ಟೈಮ್ ಬೇಕು, 1 ವರ್ಷ ಬೇಕಾಗ್ತದೆ. ಅದು 1 ವರ್ಷ ನಂಗೆ ನೋವಲ್ಲಿ ನರಳಲಿಕ್ಕೆ ಇಷ್ಟ ಇಲ್ಲ. ಸೊ ಆ ಟೈಮಿಗೆ ಒಂದು ಟೆಂಪರರಿ ಸ್ಟಾಪ್ ಗ್ಯಾಪ್ ಮ್ಯಾನೇಜ್ಮೆಂಟ್ ಗೆ ಬಂದವರು. ಸೊ ಇದೆಲ್ಲ ಯೂಶುವಲಿ ನಾವು ಇನ್ನೂ ಬಹಳಷ್ಟು ಇದೆ, ಬಟ್ ಒಂದು ಯೂಶುವಲಿ ಒಂದು ಇಂಥದ್ದೊಂದು ಸಂದರ್ಭದಲ್ಲಿ ಇಂಥದ್ದೊಂದು ನಾವು ಚಿಕಿತ್ಸೆ ಕೊಡುವ. ಇಂಟರ್ವೆನ್ಷನಲ್ ಪೇನ್ ಮ್ಯಾನೇಜ್ಮೆಂಟ್ ಅನ್ನುವಂಥ ವಿಚಾರ ಡಾಕ್ಟರ್ ಹೇಳಿದಾಗೆ ಅದು ಇತ್ತೀಚೆಗೆ ಬಂದಂತ ಒಂದು ಏನು ಆಧುನಿಕ ಚಿಕಿತ್ಸಾ ವಿಚಾರ, ಆಧುನಿಕ ವೈದ್ಯಕೀಯ ಪದ್ಧತಿಯಲ್ಲೇ ಅದೊಂದು ಆಧುನಿಕ ವಿಚಾರ. ಈ ವಿಚಾರವಾಗಿ ಡಾಕ್ಟರ್ ಅನೇಕ ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟರು. ಡಾಕ್ಟರ್, ಈಗ ನೀವು ವಿಚಾರನಲ್ಲಿ ಹೇಳಿದ್ರಿ ಯಾವ ರೀತಿ, ಯಾವ ಕಾರಣಕ್ಕೆ, ಯಾವ ಕ್ಯಾಟಗರಿಯ ಪೇಷಂಟಿಗೆ ಚಿಕಿತ್ಸೆ ಬೇಕು ಅಂತ. ನೀವು ಏನು ಟ್ರೀಟ್ಮೆಂಟ್ ಮಾಡಿದಂಥ 1-2 ಪೇಷಂಟ್ಗಳ ಉದಾಹರಣೆ ಅಥವಾ ಯಾವ ರೀತಿಯ ಕೇಸ್ ಇತ್ತು, ಅದನ್ನು ಯಾವ ರೀತಿ ನೀವು ನಿರ್ವಹಣೆ ಮಾಡಿದ್ರಿ ಅಂತ? ಓಕೆ, ಈಗ ಹೇಳುದಾದ್ರೆ ಒಂದು ಎಕ್ಸಾಂಪಲ್ ಉದಾಹರಣೆ ಕೊಡ್ತೇನೆ ನಾನು. ಒಂದು ಸಾಧಾರಣ ಒಂದು 52 ಇಯರ್ ಓಲ್ಡ್ ಒಂದು ಲೇಡಿ, ಅವರಿಗೆ ಏನು ಹೇಳಿದ್ರೆ, ಅವರ ಲೈಫಲ್ಲಿ ಒಂದು ಮದುವೆಯಾದ ಕೂಡಲೇ 1-2 ವರ್ಷದಲ್ಲಿ ಸೆಪರೇಷನ್ ಆಯ್ತು ಅವ್ರ ಹಸ್ಬೆಂಡ್ ಒಟ್ಟಿಗೆ. ಸೊ ಮಕ್ಕಳನ್ನು ಅವರೇ ಸಾಕಿ ಸಲಹಿ ದೊಡ್ಡದು ಮಾಡಿ ಸೆಟಲ್ ಮಾಡಿದ್ರು. ಮಕ್ಕಳಿಗೆ ಒಳ್ಳೆ ಕೆಲಸದಲ್ಲಿ ಆಯ್ತು, ಒಳ್ಳೆ ಜಾಬಲ್ಲಿ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ರು. ಸಡನ್ ಆಗಿ ಮಗಳಿಗೆ ಒಂದು ಒಳ್ಳೆ ಜಾತಕ ಬಂತು, ಅಲಯನ್ಸ್ ಬಂತು. ಸೊ ಅವರಿಗೆ ಮದುವೆ ಆಗ್ಬೇಕು. ಮಗಳಿಗೆ ಬರ್ಲಿಕ್ಕೆ ಒಂದು 3 ತಿಂಗಳ ನೋಟಿಸ್ ಕಂಪನಿಗೆ ಕೊಡ್ಬೇಕು. ಆದ್ರೆ ಮದುವೆ ಫಿಕ್ಸ್ ಆಗಿದೆ 2 ತಿಂಗಳಲ್ಲಿ. ಸೊ ಎಲ್ಲರೂ ಇವರೇ ಮ್ಯಾನೇಜ್ ಮಾಡಬೇಕು. ಇವರು ಸ್ವಲ್ಪ ಓವರ್ ವೇಟ್, ಸ್ವಲ್ಪ ಬಾರ್ಡರ್ ಲೈನ್ ಕಿಡ್ನಿ ಆಚೆ ಈಚೆ ಆಗಿದೆ ಫಂಕ್ಷನ್ಸ್, ಕಾಲ್ಗಂಟು ಮೊಣಕಾಲ್ಗಂಟು ಬಹಳಷ್ಟು ನೋವು. ಸೊ ಇವರಿಗೆ ಈಗ 1.5 ತಿಂಗಳಲ್ಲಿ ಮದುವೆದು ಎಲ್ಲ ವ್ಯವಸ್ಥೆ ಮಾಡಬೇಕು, ಇನ್ವಿಟೇಷನ್ ಆಗ್ಲಿ, ಹೌದು, ಕೇಟರಿಂಗ್ ಆಗ್ಲಿ, ಹಾಲ್ ಬುಕ್ ಮಾಡೋದಾಗ್ಲಿ, ಜ್ಯುವೆಲ್ರಿ ಪರ್ಚೇಸ್ ಆಗ್ಲಿ, ಎಲ್ಲ ಆಗ್ಬೇಕು. ಸೊ ಇವರಿಗೆ ಮಾತ್ರೆ ತಗೊಳ್ಳಿಕ್ಕೆ ಆಗುದಿಲ್ಲ, ಮಗಳಿಗೆ ಸಹಾಯ ಮಾಡ್ಬೇಕಂತಿದ್ರು ಆಗುದಿಲ್ಲ. ಸೊ ನಮ್ಮ ಹತ್ರ ಬಂದು ನಾವ್ ಏನ್ ಮಾಡಿದ್ವಿ ಹೇಳಿದ್ರೆ, ಇವರಿಗೆ ಒಂದು ಜೆನಿಕ್ಯುಲರ್ ನರ್ವ್ ಬ್ಲಾಕ್ ಅಂತ ಮಾಡಿದ್ವಿ. ಅವ್ರು ಸಾಧಾರಣ ಒಂದು 52 ಇಯರ್ಸ್ ಇಂದ 55 ಇಯರ್ಸ್ ವರೆಗೆ ಅವರು. ಸೊ ಕಾಲಿಂದ ಈ ಸ್ಪರ್ಶದ ಕಾಲ್ಗಂಟು ನೋವಿಗೆ ಒಂದು ಕಾಸ್ ಮಾಡುವಂತದ್ದು ಸ್ಪರ್ಶದ ನರಗಳು ಇದೆಯಲ್ಲ, ಅದನ್ನು ನಾವು ಬ್ಲಾಕ್ ಮಾಡಿದ್ವಿ, ಹೇಗೆ ಡಿಸ್ಕನೆಕ್ಟ್ ಮಾಡಿದ್ವಿ. ಅದೊಂದು ಸಾಧಾರಣ ಒಂದು ಅರ್ಧ ಗಂಟೆ ಪ್ರೊಸೀಜರ್ ಅಲ್ಲಿ ಅವರಿಗೆ ಎಲ್ಲಿಂದ ಎಲ್ಲಿ ತನಕ ನೋವಿತ್ತು ಒಂದು ಅಂದಾಜು? ಅಂದ್ರೆ ಎಲ್ಲಿಂದ ಎಲ್ಲಿ ತನಕ ಅವರಿಗೆ ಸಾಧಾರಣ ಈ ಕಾಲ್ಗಂಟು ನೋವು ಫುಲ್ ನೋವಿತ್ತು. ಅದು ಈಗ ಸಾಧಾರಣ ತೊಡೆವರೆಗೆ ಹಾಗೂ ಕಾಲಿನ ಕೆಳಗಿನವರೆಗೆ ಬರ್ತಿತ್ತು. ಸೊ ನಡೆಯುವಾಗ ಬಹಳಷ್ಟು ಒಂದು ತೊಂದರೆಯಲ್ಲಿ ನಡೀತಾ ಇದ್ರು ಅವರು. ಸೊ ಅವರಿಗೆ ರಿಲೀಫ್ ಬೇಕಿತ್ತು. ಸೊ ಅವರಿಗೆ ಸಾಧಾರಣ ಒಂದು ಅರ್ಧ ಗಂಟೆ 3/4 ಗಂಟೆಯಲ್ಲಿ ನಮ್ಗೆ ಚಿಕಿತ್ಸೆ ಒಂದು ಸಕ್ಸಸ್ಫುಲ್ ಆಗಿ ಅವರಿಗೆ ಒಂದು ಮದುವೆ ಚೆನ್ನಾಗಿ ನಡೆಸಲಿಕ್ಕೆ ಆಗಿ ಹೋಯ್ತು ಅವರಿಗೆ. ಅರ್ಧ ಗಂಟೆಯಲ್ಲಿ ಚಿಕಿತ್ಸೆ ಆಯ್ತು. ಹೌದು. ಬಹುಶಃ ಅದು ಬಾರಿ ಒಂದು ಅದ್ಭುತ ಅಂತ ಹೇಳ್ಬೋದಲ್ಲ. ಹಾಗೆ ನಾವು ಸಾಮಾನ್ಯವಾಗಿ ಯಾಕಂತ ಹೇಳಿದ್ರೆ, ಈಗ ಅವರೇ ವರ್ಷಾನುಗಟ್ಟಲೆಯಿಂದ ಆ ಪೇನ್ ಅನ್ನು ನುಂಗಿಕೊಂಡು ಬದುಕಿರ್ತಾರೆ. ಅದು ಏನು ಅಂದ್ರೆ, ಅದು ಯಾಕೆ ಅಷ್ಟು ಸುಲಭ ಅಥವಾ ಏನು ತಂತ್ರಜ್ಞಾನ ಆಕ್ಚುಲಿ ಅದು? ಈಗ ನೀವು ಹೇಳಿದ್ರಿ ನರವನ್ನು ನಾವು ಬ್ಲಾಕ್ ಮಾಡ್ತೇವೆ, ಕಟ್ ಮಾಡ್ತೇವೆ ಅಂತ. ಈಗ ನೋಡಿ ಇನ್ನರ್ ಸೈನ್ಸ್ ಅದು. ಈಗ ಏನು ಹೇಳಿದ್ರೆ ನೋಡಿ, ದೇಹಕ್ಕೆ ಪ್ರತಿಯೊಂದು ಆಕ್ಟಿವಿಟಿಗೆ ಮಾಡ್ಲಿಕ್ಕೆ ಈ ನರಗಳ ಸಹಾಯ ಬೇಕು. ಈಗ ಈ ಕೈಯನ್ನು ಮೂವ್ ಮಾಡಬೇಕು, ನಾನು ಮೇಲೆ ಮಾಡಬೇಕು. ಸೊ ಈ ನರಗಳು ಮೇಲೆ ಆರ್ಡರ್ ಕೊಡ್ತದೆ, ಬ್ರೈನಿಗೆ ಆರ್ಡರ್ ಕೊಡ್ತದೆ, ಕೈ ಮೇಲೆ ಎತ್ತದೆ. ಅದೇ ನರಕ್ಕೆ ಹಲವಾರು ಫಂಕ್ಷನ್ಸ್ ಇರ್ತದೆ. ಟಚ್, ಪೇನ್, ಟೆಂಪರೇಚರ್, ಪ್ರೆಷರ್, ಪ್ರಾಪ್ರಿಯೋಸೆಪ್ಷನ್ ಹೇಳಿದ್ರೆ ನೀವು ನಿಂತಿರ್ತೀರಾ, ಆ ಬ್ಯಾಲೆನ್ಸ್ ಅನ್ನು ಮೇಂಟೈನ್ ಮಾಡುದು ಅದು. ಟೆಂಪರೇಚರ್ ಬಿಸಿ ಆಯ್ತು, ಅದು ಮೇಂಟೈನ್ ಮಾಡುದು ನರಗಳೇ. ನೋವಾಯ್ತು, ಅದು ಮೇಂಟೈನ್ ಮಾಡುದು ನರಗಳೇ. ಪ್ರೆಷರ್ ಜಾಸ್ತಿ ಆಯ್ತು, ಅದು ಮೇಂಟೈನ್ ಮಾಡುದು ನರಗಳೇ. ಸೆನ್ಸೇಷನ್, ಅದು ಮೇಂಟೈನ್ ಮಾಡುದು ನರಗಳೇ. ಸೊ ಈಗ ಹಲವಾರು ಈ ಇದರಲ್ಲಿ ನಾವು ಒಂದು ನರದ ಒಂದು ಫಂಕ್ಷನ್ ಅನ್ನು ಆಯ್ಕೆ ಮಾಡಿ ಅದನ್ನು ನಾವು
ಅದನ್ನು ಎಬ್ಲೇಟ್ ಮಾಡ್ತೀವಿ. ಹೇಳಿದ್ರೆ ಅದನ್ನು ತಾತ್ಕಾಲಿಕವಾಗಿ ಆ ಫಂಕ್ಷನ್ ಅನ್ನು ನಾವು ಡಿಸ್ಕನೆಕ್ಟ್ ಮಾಡ್ತೀವಿ. ಸೊ ಹಾಗೆ ಆಗುವಾಗ ಬೇರೆದೆಲ್ಲ ಅವ್ರಿಗೆ ಇರುವಂತದ್ದು ಫಂಕ್ಷನ್ಸ್ ಮೇಂಟೈನ್ ಆಗ್ತದೆ, ಬರೀ ನೋವಿಂದು ಫಂಕ್ಷನ್ ಅದು ಆ ಕ್ವಾಲಿಟಿ ನರದು ಅದು ಡಿಸ್ಕನೆಕ್ಟ್ ಆಗಿ ಹೋಗ್ತದೆ. ಬೇರೆ ಬೇರೆ ಏನಾದರೂ ಪೇಷಂಟ್ ನಮಗೆ ನೀವು ಉಲ್ಲೇಖ ಮಾಡಲಿಕ್ಕೆ ಬಯಸ್ತೀರಾ? ಇನ್ನೊಬ್ರು ಒಂದು 30 ವರ್ಷದ ಒಂದು ಟೀಚರ್ ಇದ್ರು, ಅವರಿಗೆ ರಾತ್ರಿ ಸಣ್ಣ ಪ್ರಾಯ ಅವರಿಗೆ ಏನಾಗಿತ್ತು ಹೇಳಿದ್ರೆ, ಒಂದು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿ ಕರಳಲ್ಲಿ ತೂತಾಯ್ತು. ತೂತಾಗಿ ಸೆಪ್ಟಿಕ್ ಆಗಿ ಓಪನ್ ಮಾಡಬೇಕಾಯ್ತು. ಓಪನ್ ಮಾಡಿ ಅದ 2 ಕೊಳ್ತ ಭಾಗವನ್ನು ಅದು ಕತ್ತರಿಸಿ ಪುನಃ ಜಾಯಿನ್ ಮಾಡಿ ಅವರನ್ನು ಶಸ್ತ್ರಚಿಕಿತ್ಸೆಗೊಳಗಾಗಿ ಹೊರಗೆ ಬಂದಾಗ ಈ ಲೀಕ್ ಅನಸ್ಟಮೋಸಿಸ್ ಲೀಕ್ ಅಂತ ಆಯ್ತು. ಹೇಳಿದ್ರೆ ಅದು ಬಿಟ್ಟು ಕೊಟ್ಟಿತ್ತು ಒಳಗಿಂದ. ಆ ತರ ಹಲವಾರು ಬಾರಿ, ಸಾಧಾರಣ 3 ರಿಂದ 4 ಬಾರಿ ಇವರು ಫಿಕ್ಸ್ ಮಾಡುದು, ಅದು ಒಳಗಿಂದ ಲೀಕ್ ಆಗುದು, ಆ ತರ ಆಗಿ ಹೋಯ್ತು. ಸೊ ಮತ್ತೆ ಏನ್ ಮಾಡಿದ್ರು, ಅದನ್ನು ಆ ಕರಳನ್ನು ತೆಗೆದು ಹೊರಗೆ ಕನೆಕ್ಷನ್ ಕೊಟ್ರು ಹೊಟ್ಟೆ ಸೈಡ್ ಭಾಗದಲ್ಲಿ. ಆದ್ರೆ ಏನಾಯ್ತು ಅವರಿಗೆ ಅಲ್ಲಿ ಅದು ಈ ನಾವು ತಿಂದದು ವೇಸ್ಟ್ ಪ್ರಾಡಕ್ಟ್ ಅದು ಹೊರಗೆ ಬರುವಾಗ ಅಲ್ಲಿ ಸಾಧಾರಣ ಎಕ್ಸ್ಕೋರಿಯೇಷನ್ ಆಫ್ ದ ಸ್ಕಿನ್ ಅಂತ ಹೇಳ್ತಾರೆ, ಅಲ್ಲಿ ಪಕ್ಕದಲ್ಲಿ ಎಲ್ಲ ಅವರಿಗೆ ಉರಿ ಸ್ಟಾರ್ಟ್ ಆಯ್ತು. ಅದು ಉರಿ ಅಸಾಧ್ಯ ಆಗಿ ಹೋಯ್ತು. ಸೊ ಒಂದು ಕಡೆ ಇಲ್ಲಿ ಅವರಿಗೆ ಡಾಕ್ಟರ್ ಹೇಳುದು ಒಳ್ಳೆ ತಿನ್ಬೇಕು, ನೀವು ಒಳ್ಳೆ ತಿಂದ್ರೆ ನಿಮ್ಗೆ ನ್ಯೂಟ್ರಿಷನ್ ಒಳ್ಳೇದಾಗ್ತದೆ, ಆಗ ನಮ್ಗೆ ಅದನ್ನು ಪುನಃ ಜೋಡಿಸಬಹುದು. ಆದ್ರೆ ಒಳ್ಳೆ ತಿಂದ್ರೆ ಇವರಿಗೆ ಅಲ್ಲಿ ಉರಿ ಕಂಡಾಬತ್ತೆ ಮೋಷನ್ ಬರುವಾಗ. ಸೊ ಅದಕ್ಕೆ ನಾವೇನ್ ಮಾಡಿದ್ವು, ಆ ನರಗಳನ್ನು ಐಡೆಂಟಿಫೈ ಮಾಡಿ ನಾವು ಅದನ್ನು ಡಿಸ್ಕನೆಕ್ಟ್ ಮಾಡಿ ಬಿಟ್ವಿ. ಸೊ ದಟ್ ಆ ಏರಿಯಾದಲ್ಲಿ ಅವರಿಗೆ ಸೆನ್ಸೇಷನ್ಸ್ ಇರಲಿಲ್ಲ. ಸೊ ಈಗಕ್ಕೆ ನಾನು ಮೊನ್ನೆ ಸಹ ಫೋನ್ ಮಾಡಿ ಕೇಳಿದೆ, ಬಹಳಷ್ಟು ವೇಟ್ ಗೇನ್ ಆಗಿದ್ದಾರೆ, ಚೆನ್ನಾಗಿದ್ದಾರೆ, ಹುಷಾರಾಗಿದ್ದಾರೆ. ಸೊ ಹಿ ಇಸ್ ಫಿಟ್ ಫಾರ್ ದಿ ಸರ್ಜರಿ. ಅಂದ್ರೆ ತುಂಬಾ ಯಾತನೆ ಅವರು ಅನುಭವಿಸಿರ್ತಾರೆ. ಸರ್ಜರಿ ಮಾಡಿ ಅದು ಮತ್ತೆ ಏನು ಈ ರೀತಿ ಸಮಸ್ಯೆ ಆದ ನಂತರ ಕೂಡ ಇಷ್ಟೆಲ್ಲ ಯಾತನೆ ನೋವು ಇದ್ದಾಗ ಕೂಡ ನೀವು ಅದನ್ನು ಈ ಒಂದು ಏನು ಇಂಟರ್ವೆನ್ಷನಲ್ ಪೇನ್ ಮ್ಯಾನೇಜ್ಮೆಂಟ್ ಮುಖಾಂತರ. ಡಾಕ್ಟರ್, ಇವಾಗ ಅಕ್ಯೂಟ್ ಪೇನ್ ಮ್ಯಾನೇಜ್ಮೆಂಟ್ ಮತ್ತು ಕ್ರಾನಿಕ್ ಪೇನ್ ಮ್ಯಾನೇಜ್ಮೆಂಟ್ ಈ ನಡುವೆ ಏನಾದರೂ ಏನ್ ಹೇಳಲಿಕ್ಕೆ ಬಯಸ್ತೀರಿ? ನೋಡಿ, ಈ ಅಕ್ಯೂಟ್ ಪೇನ್ ಮ್ಯಾನೇಜ್ಮೆಂಟ್, ಈ 2 ಪೇನ್ ಮ್ಯಾನೇಜ್ಮೆಂಟ್ ಅನ್ನು ನಾವು ನೋಡ್ತೀವಿ, ಅಕ್ಯೂಟ್ ಪೇನ್ ಮ್ಯಾನೇಜ್ಮೆಂಟ್ ಅಂಡ್ ಕ್ರಾನಿಕ್ ಪೇನ್ ಮ್ಯಾನೇಜ್ಮೆಂಟ್. ಅಕ್ಯೂಟ್ ಪೇನ್ ಮ್ಯಾನೇಜ್ಮೆಂಟ್ ಹೇಳಿದ್ರೆ ತೀವ್ರ ಇದರಲ್ಲಿ ಬಂದ ಟೈಮಲ್ಲಿ ಬಂದ ನೋವನ್ನು ಅಕ್ಯೂಟ್ ಪೇನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಹೇಳಿದ್ರೆ ಉದಾಹರಣೆಗೆ ಒಂದು ಫ್ರಾಕ್ಚರ್, ಬಿದ್ರು, ಕೈ ತುಂಡಾಯ್ತು, ಎಲುಬು ತುಂಡಾಯ್ತು, ಅದರಿಂದ ಬಂದಿರುವಂತ ನೋವು ಫ್ರಾಕ್ಚರ್. ಇಲ್ಲ ಇದ್ರೆ ಬರ್ನ್ಸ್ ಆಯ್ತು, ಅದರಿಂದ ಬಂದಿರುವಂತ ನೋವು, ಏಟು ಬಿತ್ತು ಯಾವುದಾದ್ರೆ ಕಾರಣದಿಂದ ಅದರಿಂದ ಬಂದ ನೋವು, ಇದು ಅಕ್ಯೂಟ್ ಪೇನ್ ಮ್ಯಾನೇಜ್ಮೆಂಟ್. ಇದನ್ನು ನಾವು ನೋಡ್ಕೊಳ್ತೀವಿ. ಸೊ ಯಾವುದೇ ಒಂದು ಪೇನ್ ಒಂದು ಕಾರಣ ನಿಮ್ಗೆ ಕಾಣ್ತದೆ, ಕಾರಣ ಗುಣ ಆದ ನಂತರ ಅದು ಇರುವುದಿಲ್ಲ. ಸೊ ಆ ಕಮ್ಮಿ ಅವಧಿಯಲ್ಲಿ ಬರುವಂತ ನೋವನ್ನು ಅಕ್ಯೂಟ್ ಪೇನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ನಾವು. ಆದ್ರೆ ಮೇನ್ಲಿ ನಾವು ಮಾಡೋದು ಕ್ರಾನಿಕ್ ಪೇನ್ ಮ್ಯಾನೇಜ್ಮೆಂಟ್. ಕ್ರಾನಿಕ್ ಪೇನ್ ಮ್ಯಾನೇಜ್ಮೆಂಟ್ ಹೇಳಿದ್ರೆ ಯಾವುದೇ ಒಂದು 3 ರಿಂದ 6 ತಿಂಗಳು ಅವಧಿ ಕಳೆದ ನಂತರ ಯಾವುದೇ ಕಾರಣ ನಿಮ್ಗೆ ಕಾಣುವುದಿಲ್ಲ, ಈಗ ಕಾರಣವೇ ಇಲ್ಲದೆ ಈಗ ಫ್ರಾಕ್ಚರ್ ಆಗಿದೆ, ಹೀಲ್ ಆಗಿದೆ, ಮತ್ತು ನೋವಲ್ಲಿ ಆಪರೇಷನ್ ಆಗಿದೆ, ಎಲ್ಲ ಚೆನ್ನಾಗಿದೆ, ಮತ್ತು ನೋವು. ನೀವು ಹೇಳ್ತೀರಾ, ಪೇಷಂಟ್ಸ್ ಬರ್ತಾರೆ, ಡಾಕ್ಟರ್ ನಾನು ಸ್ಕ್ಯಾನಿಂಗ್ ಮಾಡಿದ್ದೇನೆ, ಸ್ಕ್ಯಾನಿಂಗ್ ನಾರ್ಮಲ್ ಉಂಟು, ಎಕ್ಸ್ರೇ ನಾರ್ಮಲ್ ಉಂಟು, ರಕ್ತ ಪರೀಕ್ಷೆ ಮಾಡಿ ಅದು ನಾರ್ಮಲ್ ಉಂಟು, ಎಂತದ್ದು ಗೊತ್ತಾಗ್ತಾ ಇಲ್ಲ. ಸೊ ಇಂಥ ನೋವುಗಳನ್ನು ನಾವು ಕ್ರಾನಿಕ್ ಪೇನ್ ಅಂತ ಹೇಳ್ತೇವೆ. ಸೊ ಇದನ್ನು ಮ್ಯಾನೇಜ್ ಮಾಡೋದು ನಮ್ಮ ಸ್ಪೆಷಾಲಿಟಿ. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಅಕ್ಯೂಟ್ ಅಂಡ್ ಕ್ರಾನಿಕ್ ಪೇನ್ ಮ್ಯಾನೇಜ್ಮೆಂಟ್. ಅಂಡ್ ನಾವು ಮಾಡೋದು ಮೋಸ್ಟ್ಲಿ ಬೋತ್ ಅಕ್ಯೂಟ್ ಅಂಡ್ ಜಾಸ್ತಿಯಾಗಿ ನಾವು ಕ್ರಾನಿಕ್ ಪೇನ್ ಮ್ಯಾನೇಜ್ಮೆಂಟ್. ಕಾರಣ ಇಲ್ಲದೆ ಒಂದು ತೊಂದರೆ ಕೊಡುವಂತದ ನೋವನ್ನು ನಾವು ಇಂಟರ್ವೆನ್ಷನಲ್ ಪೇನ್ ಮ್ಯಾನೇಜ್ಮೆಂಟ್. ಕಾರಣವಿಲ್ಲದೆ ಅಂತ ಹೇಳಿದ್ರೆ ಯಾವ ಕಾರಣಕ್ಕೆ ಅಂತ ಬಂದಿರಬಹುದು ಹೇಳಲಿಕ್ಕೆ ಬರುವುದಿಲ್ಲ ಸರ್. ಎಷ್ಟೋ ಸತಿ ಈಗ ನಿಮ್ಗೆ ಒಂದು ನರಗಳು ಎಂಟ್ರಾಪ್ ಆಗಿ, ನರ್ವ್ ಎಂಟ್ರಾಪ್ಮೆಂಟ್ ಅಂತ ಹೇಳ್ತೇವೆ. ಈ ನರಗಳು ಎಷ್ಟು ಸೂಕ್ಷ್ಮ ಹೇಳಿದ್ರೆ, ನಮ್ಮ ಈಗ ನೀವು ಒಂದು ಉದಾಹರಣೆ ಕೊಡ್ತೇನೆ. ನೀವು ಕನ್ನಡಿ ಎದುರು ಹೋಗಿ ನಿಮ್ ಕಣ್ಣಿಗೆ ಒಂದು ಕಸ ಬಿತ್ತು, ನೀವು ಕನ್ನಡಿ ಎದುರು ಹೋಗಿ ನೋಡ್ತೀರಾ, ಫುಲ್ ಕೆಂಪಾಗಿರ್ತದೆ, ಚಿಕ್ಕ ಚಿಕ್ಕ ನರಗಳು, ರಕ್ತನಾಳುಗಳು ಕಾಣ್ತದೆ. ಸೊ ಅಷ್ಟು ಸೂಕ್ಷ್ಮವಾಗಿರ್ತದೆ ನರಗಳು. ಅದನ್ನು ನಿಮ್ಗೆ ಈ ಅಲ್ಟ್ರಾಸೌಂಡ್ ಅಲ್ಲಿ ಆಗ್ಲಿ, ಎಕ್ಸ್ರೇ ಅಲ್ಲಿ ಆಗ್ಲಿ, ರಕ್ತ ಪರೀಕ್ಷೆಯಲ್ಲಿ ಕಂಡು ಹಿಡಿಲಿಕ್ಕೆ ಆಗುದಿಲ್ಲ. ಸೊ ಅಂತ ನರಗಳನ್ನು ನಾವು ಕಂಡು ಹಿಡಿದು ಅದನ್ನು ಚಿಕಿತ್ಸೆ ಕೊಡುದು. ಅದು ಎಂಟ್ರಾಪ್ಮೆಂಟ್ ಇರ್ಬೋದು, ಇಲ್ಲದ್ರೆ ಈ ಇಂಥದೆಲ್ಲ ಈ ಚಿಕ್ಕ ಚಿಕ್ಕ ಕಾರಣದಿಂದ ಬಂದಿರುವಂತದ್ದು ನೋವುಗಳು. ಸೊ ಕಾರಣಗಳು ಇದೆ, ಆದ್ರೆ ನಮ್ಗೆ ಕಂಡುಹಿಡಿಲಿಕ್ಕೆ ಆಗುದಿಲ್ಲ ಬಹಳಷ್ಟು ಬಾರಿ. ಡಾಕ್ಟರ್, ನಾನು ಈ ಒಂದು ಮಾತುಕತೆ ಮುಂದುವರಿಸುವ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಕ್ಯಾನ್ಸರ್ ಪೇಷಂಟ್ ಅಂತ ಹೇಳಿದ್ರೆ ಗುಣಮುಖರಾದ ನಂತರ ಅಥವಾ ಅದಕ್ಕೆ ಮೊದಲು ತುಂಬಾ ಆದಂತ ನೋವು ಅನುಭವಿಸಿರುವವರು, ಅವರನ್ನು ನೀವು ಈ ಒಂದು ಇಂಟರ್ವೆನ್ಷನಲ್ ಪೇನ್ ಮ್ಯಾನೇಜ್ಮೆಂಟ್ ಮೂಲಕ ಮ್ಯಾನೇಜ್ ಮಾಡ್ಲಿಕ್ಕೆ ಆಗತ್ತಾ? ಹೌದು, ಖಂಡಿತ. ನಾವು ಮಾಡುವಂತದ್ದು ಬೇಸಿಕ್ ಟ್ರೀಟ್ಮೆಂಟ್ ಸೇಮ್. ನಾನು ಹೇಳಿದೆ ಅಲ್ಲ, ಈ ಒಂದು ಸೂಜಿ ಮುಖಾಂತರ ಒಂದು ನರವನ್ನು ಡಿಸ್ಕನೆಕ್ಟ್ ಮಾಡುವಂಥದ್ದು. ಸೊ ಕ್ಯಾನ್ಸರ್ ಅಲ್ಲೂ ಅದನ್ನೇ ಮಾಡುದು ನಾವು. ಪ್ಲಸ್ ಅದರೊಟ್ಟಿಗೆ ನಾವು ಏನ್ ಹೇಳಿದ್ರೆ ಸ್ವಲ್ಪ ಅಗ್ರೆಸಿವ್ ಆಗಿ ಹೋಗ್ತೀವಿ, ಬಹಳಷ್ಟು ಮೆಡಿಸಿನ್ಸ್ ಅನ್ನು ಹಾಕ್ತಿವಿ ನಾವು. ಯಾಕಂದ್ರೆ ಅವ್ರು ಇರುವಷ್ಟು ಸಮಯ ಚಂದದಲ್ಲಿ ಬದುಕಬೇಕಂತ.
ಎರಡನ್ನು ನಾವು ಮಿಕ್ಸ್ ಮಾಡಿ ಈ ಕ್ಯಾನ್ಸರ್ ಪೇನ್ ಮ್ಯಾನೇಜ್ಮೆಂಟ್ ಅಲ್ಲಿ ಮಾಡ್ತೀವಿ. ಸೊ ಜನರಿಗೆ ಬಹಳಷ್ಟು ಒಂದು ಟ್ರೀಟ್ಮೆಂಟ್ ಆಗಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗತ್ತೆ ಇದರಲ್ಲಿ. ಸೊ ಹಾಗಾಗಿ ಏನು ಕ್ಯಾನ್ಸರ್ಗೆ ಚಿಕಿತ್ಸೆ ಪಡೆಯುತ್ತಾ ಇರುವವರು ಕೂಡ ಈ ಒಂದು ಚಿಕಿತ್ಸೆಯನ್ನು ಹೌದು, ಖಂಡಿತವಾಗಿ ಖಂಡಿತವಾಗಿ. ಇವಾಗ ಬಹುಶಃ ಎಲ್ಲ ಆಸ್ಪತ್ರೆಗಳಲ್ಲೂ ಇಂಥ ಒಂದು ಲಭ್ಯ ಉಂಟಾ ಈಗ ನೀವು ಹೇಳೋ ಪ್ರಕಾರ? ಹೌದು, ಈಗ ಮೆಲ್ಲ ಮೆಲ್ಲವಾಗಿ ಎಲ್ಲ ಆಸ್ಪತ್ರೆಗಳಲ್ಲಿ ಲಭ್ಯವಾಗ್ತಾ ಇದೆ ಇದು. ಎಸ್, ಈಗ ಸಾಮಾನ್ಯವಾಗಿ ಜನರಿಗೆ ಯುವಕರಿಗೆ ನಾವೀಗ ಅಂತ ಹೇಳಿದ್ರೆ ಇವತ್ತಿನ ಸಂದರ್ಭದಲ್ಲಿ ಯುವಕರು ಬೇರೆ ಬೇರೆ ಸ್ವರೂಪದ ಏನು ಒಂದು ದೇಹಕ್ಕೆ ಏನು ಎಕ್ಸಸೈಸ್ ಇಲ್ಲದೋ ಅಥವಾ ಅತಿಯಾದ ಊಟವೋ ಬಚ್ಚೋ ಇದರಿಂದ ಬೇರೆ ಬೇರೆ ಕಾಯಿಲೆಯನ್ನೆಲ್ಲ ಎದುರಿಸೋದು ನಾವು ನೋಡ್ತೇವೆ. ಎಸ್, ಯುವಕರಿಗೆ ನೀವು ಯಾವ ರೀತಿಯ ಈ ನೋವು ಕಾಣಿಸಿಕೊಳ್ಳುತ್ತೆ, ಏನು ಆಯ್ತಾ ಅಂತ ಹೇಳಲಿಕ್ಕೆ ಬಯಸ್ತೀರಿ? ನೋಡಿ, ಎಲ್ಲರಿಗೆ ಬರುವಂತದ್ದು ನೋವು ಒಂದೇ, ಆದ್ರೆ ಕಾರಣಗಳು ಬೇರೆ ಬೇರೆ. ಈಗ ನೀವು ಲಾಕ್ಡೌನ್ ಆಗಿರ್ಬೋದು, ಲಾಕ್ಡೌನ್ ಆಗುವಾಗ ಕಂಪ್ಯೂಟರ್ ಇಂಜಿನಿಯರ್ಸ್ ಎಲ್ಲ ಬಹಳಷ್ಟು ಕಷ್ಟಪಟ್ಟಿದ್ದಾರೆ. ಹೇಳಿದ್ರೆ ಲಾಂಗ್ ವರ್ಕಿಂಗ್ ಅವರ್ಸ್ ಮತ್ತೆ ಇರಾಟಿಕ್ ವರ್ಕಿಂಗ್ ಅವರ್ಸ್ ಅಂತ ಆಗುವಾಗ ಅವರಿಗೆ ಮಸ್ಕ್ಯುಲೋಸ್ಕೆಲಿಟಲ್ ಪೇನ್ ಅದು ಜಾಸ್ತಿ. ಹೇಳಿದ್ರೆ ಸ್ನಾಯುಗಳಿಗೆ ಸ್ಪ್ಯಾಸಮ್ ಬರುದು, ಮಸಲ್ಸ್ಗೆ ಸ್ಪ್ಯಾಸಮ್ ಬರುದು, ಮಸಲ್ ಕ್ಯಾಚ್ ಬರುದು ಬಿಕಾಸ್ ಆಫ್ ಪುವರ್ ಪಾಸ್ಚರ್, ಕೌಚಿನಲ್ಲಿ ಕೂತ್ಕೊಂಡು ವರ್ಕಿಂಗ್, ಲ್ಯಾಪ್ಟಾಪ್ ಇಟ್ಕೊಂಡು ಬೆಡ್ಡಿನಲ್ಲಿ ಕೂತ್ಕೊಂಡು ವರ್ಕಿಂಗ್, ಆ ತರ. ಸೊ ಮಸ್ಕ್ಯುಲೋಸ್ಕೆಲಿಟಲ್ ಅವರಿಗೆ. ಹಾಗೂ ಈ ರಜೆ ಅಂತ ಬಹಳಷ್ಟು ಕ್ರಿಕೆಟ್ ಆಡ್ತಾರೆ, ಫುಟ್ಬಾಲ್ ಇಡ್ತಾರೆ, ಆಗ ಮಸಲ್ ಕ್ಯಾಚಸ್ ಬರ್ತದೆ. ಸೊ ಅವರಿಗೂ ಬರ್ತದೆ ಬೆನ್ನು ನೋವು, ಹೆಗಲು ನೋವು, ಸೊಂಟ ನೋವು ಅಂತದೆಲ್ಲ ಬರ್ತದೆ. ಇದಕ್ಕೆ ನಾವು ಏನ್ ಮಾಡ್ತೀವಿ ಹೇಳಿದ್ರೆ, ಯಂಗ್ಸ್ಟರ್ಸ್ ಅಲ್ಲಿ ನಾವು ಈ ಆಕ್ಯುಪಂಚರ್ ಆಗಲಿ, ಡ್ರೈ ನೀಡ್ಲಿಂಗ್ ಆಗಲಿ, ಫಿಸಿಯೋಥೆರಪಿ ಅಂತ ಇಂಥದೆಲ್ಲ ಮೊಡಾಲಿಟೀಸ್ ಅಲ್ಲಿ ನಾವು ಪೇನ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ. ಓಕೆ. ಈಗ ವಯಸ್ಕರಿಗಾದರೆ ವೃದ್ಧಾಪ್ಯರು ಅಥವಾ ಏನು ಹೇಳ್ತೇವೆ ಇವರಿಗೂ ಬರುವಂತದ್ದು ನೋವು ಸಾಧಾರಣ ಒಂದೇ, ಬೆನ್ನು ನೋವು, ಕುತ್ತಿಗೆ ನೋವು, ಗಂಟು ನೋವು. ಆದ್ರೆ ಇವರಿಗೆ ಬರುವಂತದ್ದು ನೋವಿಗೆ ಕಾರಣ ಏನು ಹೇಳಿದ್ರೆ ಅದು ಜಾಯಿಂಟ್ಸ್ ಸವಿದು ಹೋಗಿರ್ತದೆ. ಹೌದು, ಆರ್ಥರೈಟಿಸ್ ಇಂದ ಇರ್ಬೋದು, ಸ್ಪಾಂಡಿಲೈಟಿಸ್ ಇಂದ ಇರ್ಬೋದು. ಸೊ ಇಂಥ ಇದರಲ್ಲಿ ಹಾಗೂ ವೃದ್ಧಾಪ್ಯದಲ್ಲಿ ಒಂದು ನಾವು ನೋಡುವಂತ ಹೇಳಿದ್ರೆ ಸ್ವಲ್ಪ ಈಗ ಕ್ಯಾನ್ಸರ್ ಎಲ್ಲ ಜಾಸ್ತಿ ಆಗ್ತಾ ಉಂಟು. ಸೊ ಅಂಥದ್ದು ಸಹ ರಿಲೇಟೆಡ್ ಪೇನ್ಸ್ ಇರ್ತದೆ. ಸೊ ಇದಕ್ಕೆ ನಾನು ಹೇಳಿದ ಹಾಗೆ ಮುಂಚೆ ನಾವು ಟ್ರೀಟ್ಮೆಂಟ್ ಯಾವುದೇ ಆಗಲಿ ಅದಕ್ಕೆ ನಾವು ಮಾಡೋದು ಇಂಟರ್ವೆನ್ಷನಲ್ ಪೇನ್ ಮ್ಯಾನೇಜ್ಮೆಂಟ್ ಅಲ್ಲಿ ಸೂಜಿ ಮುಖಾಂತರ ಔಷಧಿಗಳನ್ನು ಡಿಸ್ಕನೆಕ್ಟ್ ಮಾಡಿ ಮಾಡುವಂಥದ್ದು. ಹೌದೌದು, ಇಲ್ಲಿ ಪ್ರತ್ಯೇಕ ಗುಳಿಗೆ ಔಷಧಿ ಅಂತ ಕೊಡುವಂತ ಪ್ರಶ್ನೆ ಇಲ್ಲ. ಎಸ್, ಈಗ ಮಕ್ಕಳ ವಿಚಾರಕ್ಕೆ ಬಂದರೆ ಮಕ್ಕಳಿಗೆ ಬರುವಂತ ನೋವುಗಳು ಯಾವ ರೀತಿ ಇರುತ್ತೆ? ಮಕ್ಕಳಿಗೆ ಸಹ ಈಗ ಆಕ್ಚುಲಿ ಮಕ್ಕಳಿಗೆ ನೋವುಗಳು ಕಮ್ಮಿ. ಯಾಕಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ, ನಮ್ಮ ಪೀಡಿಯಾಟ್ರಿಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರು ಎಷ್ಟು ಚೆನ್ನಾಗಿ ನೋಡ್ತಾರೆ ಹೇಳಿದ್ರೆ 99.9% ಅವ್ರು ಫಿಲ್ಟರ್ ಮಾಡ್ತಾರೆ. ಆದ್ರೆ ಏನಾಗ್ತದೆ ಹೇಳಿ, 1% ಮಕ್ಳು ಇರ್ತಾರೆ ಬೇರೆ ಅವರಿಗೆ ಆಪರೇಷನ್ ಮಾಡಿ ಕಡಿಮೆ ಆಗುವಂತದ್ದು ಆಗುದಿಲ್ಲ. ಯಾಕಂದ್ರೆ ಆ ವಯಸ್ಸು ಅವ್ರದಷ್ಟು ಎಳ ವಯಸ್ಸು. ಸೊ ಅವರಿಗೆ ನಾವು ಬೇರೆ ಇಂಟರ್ವೆನ್ಷನ್ ಮಾಡ್ಬೇಕಾಗ್ತದೆ. ಒಂದು ಎಕ್ಸಾಂಪಲ್ ಹೇಳಿದ್ರೆ, ಒಂದು ಹುಡುಗ ಇದ್ದ, ಸಾಧಾರಣ ಅವನಿಗೆ 11 ವರ್ಷ, 6 ತಿಂಗಳಿಂದ ಶಾಲೆ ಹೋಗ್ತಾ ಇಲ್ಲ, ಎಲ್ಲ ಕಡೆ ನಾರ್ಮಲ್ ಅಂತ ಹೇಳಿದ್ದಾರೆ. ನೋಡ್ಲಿಕ್ಕೆ ಹೋದ್ರೆ ಪ್ಯಾಂಕ್ರಿಯಾಸ್ ಅಲ್ಲಿ ಅವ್ರಿಗೆ ಕಲ್ಲಿತ್ತು. ಸೊ ಅದಕ್ಕೆ ಕ್ಯಾಲ್ಸಿಫಿಕ್ ಪ್ಯಾಂಕ್ರೆಟೈಟಿಸ್ ಅಂತ ಹೇಳ್ತೇವೆ. ಸೊ ಇದಕ್ಕೆ ನಾವು ಏನ್ ಮಾಡ್ತೀವಿ, ಸೀಲಿಯಾಕ್ ಪ್ಲೆಕ್ಸಸ್ ಇಲ್ಲದೆ ಸ್ಪ್ಲಾಂಕ್ನಿಕ್ ನರ್ವ್ ಬ್ಲಾಕ್ಸ್ ಅಂತ ಮಾಡ್ತೇವೆ. ಸೊ ಈ ಹೊಟ್ಟೆ, ಲಿವರ್ ಮತ್ತೆ ಪ್ಯಾಂಕ್ರಿಯಾಸ್ಗೆ ಸಂಬಂಧಪಟ್ಟ ನರದ ಜಾಲಿಯನ್ನು ನಾವು ಅದಕ್ಕೆ ಈ ಡಿಸ್ಕನೆಕ್ಟ್ ಮಾಡಿ ರೇಡಿಯೋ ಫ್ರೀಕ್ವೆನ್ಸಿ ಎಬ್ಲೇಷನ್ ಅಂತ ಮಾಡಿ ಅವರಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ. ಸೊ ಮಕ್ಕಳಲ್ಲಿ ಇದಂತೂ ನಾನೊಂದು ಬಹಳಷ್ಟು ಈಗ ನೋಡ್ತಾ ಇದ್ದೇನೆ. ಪ್ಲಸ್ ಈಗ ಮಕ್ಕಳಲ್ಲಿ ಈಗ ಕ್ಯಾನ್ಸರ್ ಸ್ವಲ್ಪ ಜಾಸ್ತಿ ಆಗ್ತಾ ಉಂಟು. ಯಾಕಂದ್ರೆ ನಾವು ತಿನ್ನುವ ಆಹಾರ, ನಾವು ಉಸಿರಾಡುವ ಇದು ಗಾಳಿ ಯಾವುದು ಅಷ್ಟು ಕರೆಕ್ಟ್ ಆಗಿಲ್ಲ, ಹೌದು, ಜಾಸ್ತಿ ಆಗ್ತಿದೆ. ಸೊ ಮಕ್ಕಳಲ್ಲೂ ನಾವು ಈ ತರ ಇಂಟರ್ವೆನ್ಷನಲ್ ಪೇನ್ ಮ್ಯಾನೇಜ್ಮೆಂಟ್ ಹಾಗೂ ಪೇನ್ ಪ್ಯಾಲಿಯೇಟಿವ್ ಕೇರ್ ಮಾಡ್ತೀವಿ. ಈಗ ಏನು ಈಗ ಈ ಪೇಷಂಟ್ಗಳು ಇನ್ ಪೇಷಂಟ್ ಆಗಿ ಅಲ್ಲಿ ನಿಮ್ಮಲ್ಲಿ ಅಡ್ಮಿಟ್ ಆಗ್ಬೇಕಾಗತ್ತಾ? ಎಷ್ಟು ಟೈಮ್ ತಗೊಳ್ಳುತ್ತೆ, ಎಷ್ಟು ಟೈಮ್ ಇರಬೇಕು ಇಂಥ ಒಂದು ಚಿಕಿತ್ಸೆ ಸಂದರ್ಭದಲ್ಲಿ? ಈಗ ನೋಡಿ, ನಮ್ದು ಏನು ಹೇಳಿದ್ರೆ ನಮ್ದು ಶಸ್ತ್ರಚಿಕಿತ್ಸೆ ಅಲ್ಲ. ನಮ್ದಲ್ಲಿ ಯಾವುದೇ ತರದ ಕತ್ತರಿ, ಬ್ಲೇಡ್, ಸೂಚರಿಂಗ್, ಕಟ್ಟ ಹಾಕುದು, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂತದ್ದು ಯಾವುದು ಇಲ್ಲ. ನಮ್ಮದ್ರಲ್ಲಿ ಇರುವುದು ಒಂದು ಇಂಜೆಕ್ಷನ್ ಮಾತ್ರ. ಅದು ಇಂಜೆಕ್ಷನ್ ಒಂದು ಸ್ಪೆಸಿಫಿಕ್ ಆಗಿ ಒಂದು ಎಕ್ಸ್ರೇ ಮೆಷಿನ್, ಒಂದು ಅಲ್ಟ್ರಾಸೌಂಡ್ ಮೆಷಿನ್ ಅಲ್ಲಿ ಮುಖಾಂತರ ನಾವು ಯಾವಾಗ ಹೇಗೆ ಭುಜಕ್ಕೆ ತಗೊಳ್ತೇವೆ, ಹೇಗೆ ಸೊಂಟಕ್ಕೆ ತಗೊಳ್ತೇವೆ, ಅದರ ಹಾಗೆ ನಾವು ಇದನ್ನೊಂದು ಶಸ್ತ್ರವನ್ನು ಯೂಸ್ ಮಾಡಿ, ಈ ಎಕ್ವಿಪ್ಮೆಂಟ್ಸ್ ಅನ್ನು ಯೂಸ್ ಮಾಡಿ ಮಾಡುವಂಥದ್ದು. ಸೊ ಇಟ್ ಈಸ್ ಅ ಡೇ ಕೇರ್ ಪ್ರೊಸೀಜರ್ ಬೇಸಿಕಲಿ. ಸೊ ಇದಕ್ಕೆ ನಿಮ್ಗೆ ಅಡ್ಮಿಷನ್ ಆಗಲಿ ಅದೆಲ್ಲ ಏನು ಬರುವುದಿಲ್ಲ. ಅಂದ್ರೆ ಸಪೋಸ್ ಬೆಳಿಗ್ಗೆ ಬಂದರೆ ಸಂಜೆ ಹೊತ್ತಿಗೆ ಹೋಗಬಹುದು, ಖಂಡಿತವಾಗಿ ಹೋಗ್ಬೋದು. ಎಸ್ ಡಾಕ್ಟ್ರೆ, ಯಾವೆಲ್ಲ ವಿಶೇಷ ಸಂದರ್ಭಗಳಲ್ಲಿ ನೀವು ಇಂಥ ಈ ಒಂದು ಚಿಕಿತ್ಸೆಯನ್ನು ಕೊಟ್ಟು ಅಥವಾ ಕೊಡ್ತೀರಿ ಅಥವಾ ಒಂದು ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ? ಈಗ ಸಂದರ್ಭಗಳು ಹೇಳಿದ್ರೆ ಡಿಪಾರ್ಟ್ಮೆಂಟ್ ವೈಸ್ ನೋಡುವ ನಾವು. ಡಿಪಾರ್ಟ್ಮೆಂಟ್ ವೈಸ್ ಹೇಳಿದ್ರೆ ಈಗ ಒಂದು ಸರ್ಜರಿ ಹೇಳಿದ್ರೆ ಒಬ್ಬರಿಗೆ ಒಂದು ಆಂಪ್ಯುಟೇಷನ್ ಆಯ್ತು, ಕೈ ಕಟ್ಟಾಯ್ತು,
ಕೈ ಕಟ್ಟಂತ ಸ್ಟಂಪ್ ನ್ಯೂರಾಲಜಿ ಅಂತ ಹೇಳ್ತೇವೆ. ಹೇಳಿ ನರಗಳು ಅಲ್ಲಿಂದ ಫೈರ್ ಆಗ್ತಾ ಇರ್ತದೆ. ಸೊ ಅವರಿಗೆ ಕೈ ಇಲ್ಲ ಇದ್ರು ಕೈ ಇರುವಾಗೆ ಕಾಣ್ತದೆ, ಅಸಾಧ್ಯ ನೋವು ಇರ್ತದೆ. ಅಂತ ಪೇಷಂಟ್ಸ್ಗಳಿಗೆ ನಾವು ಚಿಕಿತ್ಸೆ ಕೊಡ್ತೇವೆ. ಇಲ್ಲದೆ ಪ್ಯಾಂಕ್ರೆಟೈಟಿಸ್ ಹೇಳಿದ್ರೆ ಅವರಿಗೆ ಕುಡಿದು ಲಿವರ್ ಹೋಗಿದೆ, ಪ್ಯಾಂಕ್ರಿಯಾಸಿಗೆ ಎಫೆಕ್ಟ್ ಆಗಿದೆ, ಇಲ್ಲದ್ರೆ ಪ್ಯಾಂಕ್ರಿಯಾಸ್ ಅಲ್ಲಿ ಕಲ್ಲು ಕೂತಿದೆ, ಅಂತ ಸಂದರ್ಭದಲ್ಲಿ ಸಿಲಿಯಾಕ್ ಹಾಗೂ ಸ್ಪ್ಲಾಂಕ್ನಿಕ್ ನರ್ವ್ ಬ್ಲಾಕ್ ಅಂತ ಮಾಡ್ತೀವಿ. ಹರ್ನಿಯಾ ಸರ್ಜರಿ ಆಗಿದೆ, ಅಪೆಂಡಿಕ್ಸ್ ಸರ್ಜರಿ ಆಗಿದೆ, ಯಾವ್ದನ್ನ ನರ ಒಂದು ಸಿಕ್ಕಿಕೊಂಡಿದೆ, ಅದರಿಂದ ನೋವು ಬರ್ತಾ ಇದೆ, ಅಂತದೆಲ್ಲ ಮಾಡ್ತೀವಿ. ಅದಕ್ಕೆ ನಾವು ನರ್ವ್ ಬ್ಲಾಕ್ಸ್ ಕೊಡ್ತೀವಿ. ENT ಹಾಗೂ ಡೆಂಟಲ್ ಡಿಪಾರ್ಟ್ಮೆಂಟ್ ಯೂಶಲಿ ಟ್ರೈಜಮೈನಲ್ ನ್ಯೂರಾಲಜಿ ಅಂತ ಹೇಳ್ತೇವೆ. ಅದಕ್ಕೆ ಸೂಸೈಡ್ ಡಿಸೀಸ್ ಅಂತ ಹೇಳ್ತಾರೆ. ಸೊ ಮುಖಕ್ಕೆ ಕರೆಂಟ್ ಬಂದಾಗೆ ಆಗುದು, ಮುಖ ತೊಳೆದ್ರೆ ಅದಕ್ಕೆ ಕರೆಂಟ್ ಹೊಡೆದಾಗೆ ಆಗುದು, ಏನಾದ್ರೆ ಗಾಳಿ ಬಿದ್ದರೆ ಫ್ಯಾನ್ ಆನ್ ಮಾಡಿದ್ರೆ ತೊಂದರೆ ಆಗುದು, ಆಹಾರ ಸೇವಿಸಿದ್ರೆ ಮುಖಕ್ಕೆ ಶಾಕ್ ಹೊಡೆದಾಗೆ ಆಗುದು. ಸೊ ಇದಕ್ಕೆ ಟ್ರೈಜಮೈನಲ್ ನ್ಯೂರಾಲಜಿಗೆ ಗೆಸೇರಿಯನ್ ಗ್ಯಾಂಗ್ಲಿಯನ್ ಬ್ಲಾಕ್ ಅಂತ ಮಾಡ್ತೀವಿ. ಈಗ ಡರ್ಮಟಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಹೋದ್ರೆ ಸರ್ಪಸುತ್ತು, ಹರ್ಪಿಸ್ ಅಂತ ಹೇಳ್ತೇವೆ, ಅದರದ್ದು ಪೇನ್, ಅದಕ್ಕೆ ಅಟೆಂಡ್ ಆಗ್ತೀವಿ ನಾವು. ಮತ್ತೆ ಈ ಆಬ್ಸ್ಟೆಟಿಕ್ಸ್ ಗೈನಕಾಲಜಿ, ಅದಕ್ಕೆ ನಾವು ಹೇಳಿದ್ರೆ ಈ ಪ್ರೆಗ್ನೆನ್ಸಿಯಲ್ಲಿ ಬಂದಿರುವ ನೋವುಗಳು, ಬೆನ್ನು ನೋವು ಇರಬಹುದು, ಇಲ್ಲದ್ರೆ ಟೈಲ್ ಬೋನ್ ಪೇನ್, ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ಸಿಕ್ಕಾಬಟ್ಟೆ ಕೆಳಗೆ ನೋವು, ಕೂತ್ಕೊಳ್ಳುವ ಜಾಗದಲ್ಲಿ ನೋವು, ಕೆಳ ಹೊಟ್ಟೆ ನೋವು, ಆಸ್ಟಿಯೈಟಿಸ್ ಟ್ಯೂಬಿಸ್ ಅಂತ ಹೇಳ್ತೇವೆ. ಇದ್ರೆ ಒಂದು ಹೊಟ್ಟೆ ಒಂದಷ್ಟೊಂದು 5-6 ಬಾರಿ ಅದು ಸ್ಟ್ರೆಚ್ ಆಗುವಾಗ, ಮಸಲ್ಸ್ ಎಲ್ಲ ಸ್ಟ್ರೆಚ್ ಆಗಿರುವಾಗ ಅದರಿಂದ ಬಂತ ನೋವು, ಅದನ್ನೆಲ್ಲ ನೋಡ್ತೇವೆ. ಈ ಕ್ಯಾನ್ಸರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಿಡ್ನಿ ಕ್ಯಾನ್ಸರ್ ಇಂದ ಬಂದ ನೋವು, ಹೊಟ್ಟೆ ಕ್ಯಾನ್ಸರ್ ಇಂದ ಬಂದ ನೋವು, ಲಿವರಿನ ಕ್ಯಾನ್ಸರ್ ಇಂದ ಬಂದ ನೋವು, ಇಂಟೆಸ್ಟೈನ್ಸ್ ಇಂದ ಕ್ಯಾನ್ಸರ್ ಇಂದ ಬಂದ ನೋವು, ಬೋನಿನ ಕ್ಯಾನ್ಸರ್ ಇಂದ ಬಂದ ನೋವು, ಅದನ್ನೆಲ್ಲ ನೋಡಿಕೊಳ್ತೀವಿ. ಹಾಗೂ ಮತ್ತೆ ಹಲವಾರು ಈ ಒಂದು ಚಿಕಿತ್ಸೆಯ ಮೂಲಕ ಶಮನ ಮಾಡಲಿಕ್ಕೆ ಆಗುತ್ತೆ ಅಂತ. ಪ್ಯಾಲಿಯೇಟಿವ್ ಕೇರ್ ಅಂತ ಹೇಳಿದ್ರೆ, ಪ್ಯಾಲಿಯೇಟಿವ್ ಕೇರ್ ಹೇಳಿದ್ರೆ ಯಾವ ಒಂದು ನಮ್ಗೆ ಮನುಷ್ಯನಿಗೆ ನೋಡಿ ಬಂದವನಿಗೆ ಹೋಗ್ಲೇಬೇಕು. ಅಂಡ್ ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಉಂಟು, ಇಟ್ ಇಸ್ ನಾಟ್ ಅಬೌಟ್ ಹೌ ವೆಲ್ ಯು ಲಿವ್, ಇಟ್ ಇಸ್ ಅಬೌಟ್ ಹೌ ವೆಲ್ ಯು ಡೈ ಅಂತ. ಸೊ ಒಂದು ಕ್ವಾಲಿಟಿ ಆಫ್ ಲೈಫ್ ಒಬ್ಬನಿಗೆ ಗೊತ್ತಾಯ್ತು, ಈಗ ಮನೆಯವರಿಗೆ ಗೊತ್ತಾಯ್ತು ಇನ್ನು ಜಾಸ್ತಿ ಸಮಯ ಇಲ್ಲ, ಸಫರ್ ಆಗಬಾರ್ದು ಅಂತ ಸಂದರ್ಭದಲ್ಲಿ ನಾವು ಬಂದು ನಮ್ಮ ಸರ್ವಿಸ್ ಅನ್ನು ಕೊಡ್ತೀವಿ. ಅವರಿಗೆ ಯಾವುದೇ ತೊಂದರೆ, ನೋವಿಂದ ಬಳಲ್ತಾ ಇದ್ದಾರೆ ಅವರು, ಅದಕ್ಕೆ ಪೇನ್ ಮ್ಯಾನೇಜ್ಮೆಂಟ್ ಕೊಡ್ತೀವಿ. ಇಲ್ಲದ್ರೆ ಹಾರ್ಟ್ ಫೇಲಿಯರ್ ಉಂಟು, ಲಂಗ್ ಫೇಲಿಯರ್ ಉಂಟು, ಉಸಿರಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಂತದಕ್ಕೆಲ್ಲ ನಾವು ಅಟೆಂಡ್ ಆಗಿ ಅದು ನಾವು ಪೇನ್ ಅಂಡ್ ಪ್ಯಾಲಿಯೇಟಿವ್ ಕೇರ್ ಅಂತ ಟೋಟಲ್ ಆಗಿ ಒಂದು ಚಿಕಿತ್ಸೆ ಕೊಡ್ತೀವಿ. ಸೊ ದಟ್ ದೇ ಲಿವ್ ವೆಲ್, ದೇ ಲಿವ್ ವೆಲ್ ಅಂಡ್ ದೇ ಲೀವ್ ವೆಲ್. ಓಕೆ ಓಕೆ ಓಕೆ. ಈಗ ನೀವು ನಾನು ಕೊನೆಯದಾಗಿ ಕೇಳುವಂಥದ್ದು, ನಿಮ್ಮ ಈ ಚಿಕಿತ್ಸೆ ಸಂದರ್ಭದಲ್ಲಿ ನೀವು ಒಂದು ಇಂಜೆಕ್ಷನ್ ಕೊಡ್ತೇವೆ ಅಂತ ಹೇಳಿ, ಅದು ತುಂಬಾ ಯಾತನೆ ಇರುವಂತದ್ದಾ, ತುಂಬಾ ಪೇನ್ ಇರುವಂತದ್ದ? ಇಲ್ಲ. ಈಗ ನಿಮ್ಗೆ ಯಾವಾಗ ನಿಮ್ಗೆ ಭುಜಕ್ಕೆ ತಕೊಂಡ ಇಂಜೆಕ್ಷನ್ ನೋವಾಗುದಿಲ್ಲ, ಇಲ್ಲದ್ರೆ ಸೊಂಟಕ್ಕೆ ತಕೊಂಡ ಇಂಜೆಕ್ಷನ್ ನೋವಾಗುದಿಲ್ಲ, ಇದು ನಿಮ್ಗೆ ನೋವಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅದು ಸೇಮ್, ಇಟ್ ಇಸ್ ದ ಸೇಮ್ ನೀಡಲ್ ನಾವು ಯೂಸ್ ಮಾಡುದು, ಆದ್ರೆ ನಾವು ಯೂಸ್ ಮಾಡುವ ಟೆಕ್ನಾಲಜಿ ಒಂಚೂರು ಹೈಯರ್, ಅಂಡ್ ನಾವು ಯೂಸ್ ಮಾಡುವಂತದ್ದು ಒಂದು ಈ ಸೈಂಟಿಫಿಕ್ ಬೇಸಿಸ್ ಅದರದ್ದು ಬೇರೆ, ಹೊರತು ಯೂಸ್ ಮಾಡುವ ನೀಡಲ್ ಆಗ್ಲಿ ಸಿರಿಂಜಸ್ ಆಗ್ಲಿ ಎಲ್ಲ ಒಂದೇ. ಸೊ ಇಟ್ ಇಸ್ ನಾಟ್ ಪೇನ್ಫುಲ್. ಓಕೆ ಓಕೆ ಓಕೆ. ಒಟ್ಟು ನೀವು ಒಂದು ನೋವಿನ ಅಥವಾ ಈ ಒಂದು ಉಪಶಮನಕ್ಕಾಗಿ ನಿಮ್ಮಲ್ಲಿ ಬಂದವರಿಗೆ ಯಾವುದೇ ರೀತಿಯ ನೋವು ಇಲ್ಲದೆ ಒಂದು ಚಿಕಿತ್ಸೆ ಕೊಟ್ಟು ಕಳುಹಿಸಿಕೊಡ್ತೀರಿ. ಮತ್ತೆ ನೀವು ಹೇಳಿದಾಗಲೇ ಒಂದೇ ದಿವಸದಲ್ಲಿ. ಹೌದು, ಡೇ ಕೇರ್ ಪ್ರೊಸೀಜರ್. ಎಸ್ ಡಾಕ್ಟರ್, ತುಂಬಾ ಒಳ್ಳೆಯ, ತುಂಬಾ ಉಪಯುಕ್ತವಾದ ಮಾಹಿತಿಗಳನ್ನು ಹಂಚಿಕೊಂಡಿದ್ದೀರಿ. ಮತ್ತು ಇವತ್ತಿನ ಸಂದರ್ಭದಲ್ಲಿ ನಾವು ನೋಡ್ತಾ ಇರುವಂತಾಗೆ ಎಲ್ಲ ವರ್ಗದ ಎಲ್ಲ ವಯೋಮಾನದವರಿಗೂ ಕೂಡ ಏನಾದರೂ ಒಂದು ನೋವು ಇದ್ದೇ ಇರುತ್ತೆ. ಅಂತ ಸಂದರ್ಭದಲ್ಲಿ ಒಂದು ಒಳ್ಳೆಯ ಮಾಹಿತಿಯನ್ನು ನೀವು ಕೊಟ್ಟಿದ್ದೀರಿ. ನಾನು ಈ ಒಂದು ಮಾತುಕತೆಯನ್ನು ಮುಗಿಸುವ ಸಂದರ್ಭದಲ್ಲಿ ಡಾಕ್ಟರ್ ಅನಂತ ಪ್ರಸಾದ್ ರಾವ್ HT ಇವರಿಗೆ ನಾನು ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತೀನಿ. ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಿದ್ದೇವೆ. ಇದು ಏನೋಪಾಯ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸಿರುವಂಥ ಆರೋಗ್ಯ ಕಾರ್ಯಕ್ರಮ. ಧನ್ಯವಾದಗಳು.